ಹೋಗಲಿ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ, ಯಾಕಂತ ಹೇಳಿದರೆ ಈ ಕೊರೋನಾದ ಅವಧಿಯಲ್ಲಿ ಎಲ್ಲರನ್ನೂ ಬದುಕಿಸುವಂಥ ಕೆಲಸವನ್ನು ಆರೋಗ್ಯ ಇಲಾಖೆಯವರು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಮುಖ್ಯವಾಗಿ ನಾವು ರಕ್ಷಣೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಅವರಿಗೆ ಇವತ್ತು ನಾವು ಬೇಕಾದಷ್ಟು ಮಾಸ್ಕನ್ನು, ಸ್ಯಾನಿಟೈಸರನ್ನು ನೀಡ್ತಾ ಇದ್ದೇವೆ. ಪೊಲೀಸ್ ಇಲಾಖೆಯವರಿಗೂ ನೀಡಿದ್ದೇವೆ. ಎಲ್ಲರಿಗೂ ಗೊತ್ತಿರುವ ಹಾಗೆ ಕೊರೋನಾದ ಏನು 2ನೇ ಅಲೆ ಈಗ ಎಲ್ಲ ಕಡೆ ಕೂಡ ವಿಸ್ತರಣೆ ಆಗಿದ್ದು ಸೋಂಕಿತರು ಬಹಳಷ್ಟು ಜನ ಇದ್ದಾರೆ. ಅದರಲ್ಲಿ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಕೂಡ ಕರ್ತವ್ಯ ನಿರ್ವಹಿಸುವ ಜನರಲ್ಲಿ ಇದ್ದಾರೆ. ಅವರಲ್ಲಿ ಕೂಡ ಸೋಂಕು ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಅವರ ರಕ್ಷಣೆಗೋಸ್ಕರ ಈಗ ಮಾಸ್ಕ್ಗಳಿರ್ಬೋದು, ಸ್ಯಾನಿಟೈಸರ್ಗಳಿರ್ಬೋದು ಭಾಳಷ್ಟು ಅವಶ್ಯಕತೆ ಇದೆ. ಅಂಥ ಸಂದರ್ಭದಲ್ಲಿ ನಮ್ಮ ಈ ಬ್ಯಾಂಕ್ ವತಿಯಿಂದ ಗೌರವಾಧ್ಯಕ್ಷರ ಕೈಯಿಂದ ನಾವು ಪಡ್ಕೊಂಡಿರೋದು ಅವರಿಗೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು